ಸುದ್ದಿವಂಚಲ್ಗೆ ಸ್ವಾಗತ. ಕೊಲ್ಯ ಕುಲಾಲ ಸಂಘದ ವತಿಯಿಂದ 70ನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಾಯಿರು. ಕೊಲ್ಯ ಕುಲಾಲ ಸಂಘದ ವತಿಯಿಂದ 70ನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಂತೇರು. ಕೊಲ್ಯ ಕುಲಾಲ ಸಂಘದ ಅಧ್ಯಕ್ಷರು ಭಾಸ್ಕರ್ ಕುತ್ತಾರ್ ಧ್ವಜಾರೋಹಣ ನಡಪಾದ ಸ್ವಾತಂತ್ರ್ಯೋತ್ಸವದ ಸಂದೇಶ ಕುರಿಯರು. ಈ 78ನೇ ಸ್ವಾತಂತ್ರ್ಯ ಉತ್ಸವದ ಸಂದರ್ಭದಲ್ಲಿ ನಮ್ಮ ಕೊಲ್ಯ ಕುಲಾಲ ಸಂಘದಲ್ಲಿ ಪ್ರತಿ ವರ್ಷ ಸ್ವತಂತ್ರ ಉತ್ಸವ ಆಚರಣೆ ಮಾಡಿ ಧ್ವಜವನ್ನು ಹಾರಿಸಿ ನಾವು ನಮ್ಮ ರಾಜ್ಯಕ್ಕೆ ಸಂಘದ ಪರವಾಗಿ ನಮನವನ್ನು ಅರ್ಪಿಸುವ ಒಂದು ಪದ್ಧತಿ. ಇವತ್ತಿನ ಈ ಧ್ವಜಾರೋಹಣ ಸಂದರ್ಭದಲ್ಲಿ ಉಪಸ್ಥಿತರಂಥ ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರಾದಂಥ ಕುಲಶೇಖರ್ ಇದ್ದಾರೆ ಹಾಗೂ ನಮ್ಮ ಸಂಘದ ಹಿರಿಯ ಅಧ್ಯಕ್ಷರಾದ ಸಚಿವ ಸೋಮೇಶ್ವರ ಹಾಗೂ ಮಾಜಿ ಅಧ್ಯಕ್ಷರು ಆದ ವೆಂಕಪ್ಪ ಪಂಡಿತೋಟರೆ ಹಾಗೂ ನಮ್ಮ ಸಂಘದ ಲೆಕ್ಕಪರಿಶೋಧಕರಾದ ಕಟೀಶ್ ಅವರೇ ಹಾಗೂ ಕೋಶಾಧಿಕಾರರಾದ ಶ್ರೀ ಪ್ರಕಾಶ್ ಕಿರಿಕರವರೇ ಹಾಗೂ ಪ್ರಧಾನ ಕಾರ್ಯದರ್ಶಿಯಾದ ರಂಜಿತ್ ಕಿರಿಕರವರೇ ಹಾಗೂ ಸೇವಾದಳ ಪಂಚಾಯತ್ ಪ್ರವೀಣ್ ಕೊಲ್ಲೆ ಅವರೇ ಹಾಗೂ ಇಲ್ಲಿ ನೆರೆದಿದ್ದ ನನ್ನ ಸಹಪಾಠಿಗಳು ಹಾಗೂ ಸದಸ್ಯರು. ಇವತ್ತಿನ ಈ ಸಂದರ್ಭದಲ್ಲಿ ನಾವು ನೆನೆಯಬೇಕಾದರೆ ನಾವು ಬ್ರಿಟಿಷರ ಕೈಯಲ್ಲಿ ಸ್ವತಂತ್ರ ಸಿಗಲಿಕ್ಕೆ ನಮ್ಮ ಗಾಂಧೀಜಿಯವರು ಹಾಗೂ ವಲ್ಲಭಾಯಿ ಪಟೇಲ್ ಅವರು ಹಾಗೂ ನೆಹರು ಅವರು ಹಾಗೂ ಅನೇಕ ಗಣ್ಯರು ಪ್ರಯತ್ನಪಟ್ಟು ಹಾಗೂ ಪ್ರತಿ ಒಂದು ಭಾರತೀಯರು ರಕ್ತವನ್ನು ಕೊಟ್ಟು ಬ್ರಿಟಿಷರ ಕೈಯಿಂದ ಸ್ವತಂತ್ರ ಕೊಟ್ಟ ದಿವಸವನ್ನು ನಾವು ಕುಲಾಲ ಸಂಘದ ಪದಾಧಿಕಾರಿಗಳು ಈ ಪೊರ್ತೋಟುಗೆ ಇದ್ದರು. ಗಣೇಶ್ ಕಾಪಿಕಾಡ್ ಎತ್ಕೊಂಡಿರು.